ಮಂಜೇಶ್ವರದಲ್ಲಿ ಎಸ್ಡಿಪಿಐ ಎಂಟ್ರಿ, ಯುಡಿಎಫ್ಗೆ ನಡುಕ, ಎನ್ಡಿಎಗೆ ವರದಾನ, ಕೆಎಂ ಅಶ್ರಫ್ ಬಡಾಜೆ ನಾಮಪತ್ರ ಸಲ್ಲಿಕೆ. ಕೇರಳದಲ್ಲಿ ಗಮನ ಸೆಳೆದಿರುವ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಡಿಪಿಐ ತನ್ನ ಅಭ್ಯರ್ಥಿಯನ್ನು ಘೋಷಿಸುವ ಮೂಲಕ ರಾಜಕೀಯ ಸಮೀಕರಣವನ್ನು ತಲೆಕೆಳಗಾಗಿಸಿದೆ. ಹಾಲಿ ಶಾಸಕ ಯುಡಿಎಫ್ನ ಎಕೆಎಂ ಅಶ್ರಫ್ ವಿರುದ್ಧ ಎಸ್ಡಿಪಿಐ ತನ್ನ ಜಿಲ್ಲಾ ಸಮಿತಿ ಸದಸ್ಯ ಕೆಎಂ ಅಶ್ರಫ್ ಅವರನ್ನು ಕಣಕ್ಕಿಳಿಸಿದೆ. ಕೇವಲ ಹೆಸರಿನ ಸಾಮ್ಯತೆ ಮಾತ್ರವಲ್ಲದೆ ಕ್ಷೇತ್ರದಲ್ಲಿರುವ ಸುಮಾರು 10,000 ಎಸ್ಡಿಪಿಐ ಮತಗಳು ಯುಡಿಎಫ್ ಪಾಳಯದಲ್ಲಿ ಆತಂಕ ಮೂಡಿಸಿವೆ. ಎಸ್ಡಿಪಿಐ ಇಂದು ನಾಮಪತ್ರಿಕೆ ಸಲ್ಲಿಸಿದೆ. ಕಳೆದ ಚುನಾವಣೆಗಳಲ್ಲಿ ಯುಡಿಎಫ್ಗೆ ಬೆಂಬಲ ನೀಡಿದ ಎಸ್ಡಿಪಿಐ ಈ ಬಾರಿ ಹೊಂದಾಣಿಕೆ ಸಾಧ್ಯವಾಗದ ಕಾರಣ ಪ್ರತ್ಯೇಕವಾಗಿ ಸ್ಪರ್ಧಿಸಲು ನಿರ್ಧರಿಸಿದೆ. ಅತ್ಯಲ್ಪ ಮತಗಳ ಅಂತರದಿಂದ ಸೋಲು ಗೆಲುವು ನಿರ್ಣಯವಾಗುವ ಈ ಕ್ಷೇತ್ರದಲ್ಲಿ ಮತಗಳ ವಿಭಜನೆಯು ಎನ್ಡಿಎ ಅಭ್ಯರ್ಥಿ ಕೆ ಸುರೇಂದ್ರನ್ ಅವರಿಗೆ ಲಾಭದಾಯಕವಾಗುವ ನಿರೀಕ್ಷೆ ಇದೆ. ಎಸ್ಡಿಪಿಐನ ಈ ನಡೆ ಮಂಜೇಶ್ವರದ ಫಲಿತಾಂಶದ ಮೇಲೆ ನಿರ್ಣಾಯಕ ಪ್ರಭಾವ ಬೀರಲಿದ್ದು, ಯುಡಿಎಫ್ ಕೋಟೆಗೆ ಲಗ್ಗೆ ಇಡುವ ಎನ್ಡಿಎ ತಂತ್ರಕ್ಕೆ ಬಲ ಬಂದಂತಾಗಿದೆ.